ಇಡೀ ಹಿಂದೂಗಳ ಒಂದು ಅಸ್ಮಿತೆ, ಇಡೀ ವಿಶ್ವ ಕಾತರದಿಂದ ಕಾಯುವಂಥ ರಾಮನ ವಿಗ್ರಹ. ಎಲ್ಲೂ ರೆಫರೆನ್ಸ್ ಇಲ್ಲ. ತನ್ನ ಕಲ್ಪನೆಯನ್ನು ಆ ಕಲ್ಲಲ್ಲಿ ಕೆತ್ತಬೇಕು ಅನ್ನೋಂಥ, ಶ್ರೀರಾಮನನ್ನೇ ನಾವು ಮುಟ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ. ಭಾಳಷ್ಟು ಸೆಕ್ಯೂರಿಟಿಯಿಂದ ಈ ವರ್ಕ್ ಮಾಡಿದ್ದೇವೆ. ಹೊರಗಡೆಯಿಂದ ಸೆಕ್ಯೂರಿಟಿ ಇರುತ್ತೆ. ದಿನನಿತ್ಯ ನಂದದೀಪ ಅವತ್ತು ಉರಿದಿದ್ದು ಇವತ್ತಿನ ತನಕ ಉರಿತಾನೆ ಇದೆ ಅಲ್ಲಿ. ಇದಕ್ಕೆ ಶ್ಯಾಮಶಿಲಾ ಅಂತಲೂ ಹೇಳ್ತಾರೆ, ಕೃಷ್ಣಶಿಲೆ ಅಂತಲೂ ಹೇಳ್ತಾರೆ. ಗಟ್ಟಿ ಇದೆ, ಅತ್ಯಂತ ಗಟ್ಟಿ ಇದೆ. ಅದರಲ್ಲಿ ಕೆಲಸ ಮಾಡೋದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು. ಕೆಲವರು ಅಲ್ಲಿ ಹೇಳ್ತಿದ್ರು, ನೀವು ರಾಮಾಯಣದಲ್ಲಿ ನೀವೆಲ್ಲರೂ ಏನೋ ಆಗಿದ್ರಿ, ಈಗ ಮತ್ತೆ ನಿಮಗೆ ರಾಮನ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಂತ. ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಎಲ್ರಿಗೂ ಕಾತರತೆ. ಕರ್ನಾಟಕದಿಂದ ಸೆಲೆಕ್ಟ್ ಆದರೆ ಈ ಇಡೀ ಕರ್ನಾಟಕ ಜನ ತುಂಬ ಸಂಭ್ರಮಿಸ್ತಾರೆ. ಜನವರಿ 22 ಹಿಂದೂಸ್ತಾನದ ಬಹಳ ವಿಶೇಷವಾದಂಥ ದಿನ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿ ರಾಮನ ಆರಾಧನೆ ಆರಂಭಗೊಳ್ಳುವಂತಹ ದಿನ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆ ಈಗ ಉದ್ಘಾಟನೆಗೆ ಅಥವಾ ಅಯೋಧ್ಯೆ ಪ್ರತಿಷ್ಠೆಗೆ ಸರ್ವ ಸನ್ನದ್ಧ ಆಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಅಂದರೆ ಬಾಲರಾಮನ ವಿಗ್ರಹದ ಕೆತ್ತನೆ 3 ತಂಡದವರು ಮಾಡಿದ್ದಾರೆ. ಅದರಲ್ಲಿ ಯಾವ ತಂಡದವರದು ವಿಗ್ರಹ ಆಯ್ಕೆಯಾಗಿದೆ ಅನ್ನುವಂತಹದ್ದು ಇನ್ನೂ ಕೂಡ ಅಧಿಕೃತವಾಗಿ ಸ್ಪಷ್ಟವಾಗಿಲ್ಲ. ಈ 3 ತಂಡಗಳಲ್ಲಿ ಎಡಗುಂಜಿಯ ಗಣೇಶ್ ಭಟ್ ಮತ್ತು ವಿಪಿನ್ ಭದೌರಿಯಾ ಅನ್ನುವಂತಹವರ ಒಂದು ತಂಡ. ಆ ತಂಡದಲ್ಲಿ ಬೆಳ್ತಂಗಡಿ ತಾಲೂಕಿನ ನಾಳದ ಜಯಚಂದ್ರ ಶಿಲ್ಪಿಯವರು ಭಾಗಿಯಾಗಿದ್ದರು. ಈಗ ನಮ್ಮ ಜೊತೆಗೆ ಜಯಚಂದ್ರ ಶಿಲ್ಪಿಯವರಿದ್ದಾರೆ. ಅವರ ತಾಯಿಯಾದಂತಹ ಲಲಿತಾರವರು ಕೂಡ ನಮ್ಮ ಜೊತೆಗಿದ್ದಾರೆ. ಭಾಳ ವಿಶೇಷವಾಗಿ ಜಯಚಂದ್ರ ಶಿಲ್ಪಿಯವ್ರ ಹತ್ರ ಕೇಳಬೇಕು, ನೀವು ಅಯೋಧ್ಯೆಯಲ್ಲಿ ಕೆಲಸವನ್ನು ಮಾಡಿ ಬಂದೀರಿ, ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿ ಬಂದೀರಿ. ಈ 3 ಕಲಾವಿದರು ಮಾಡಿರುವಂಥ ವಿಗ್ರಹಗಳನ್ನು ಅಯೋಧ್ಯೆಯಲ್ಲೇ ಇರಿಸಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಅಂತೂ ನಿಮ್ಮ ಕೆಲಸ ನಾಡಿದ್ದು ಇನ್ನೊಮ್ಮೆ ಹೋದರೆ ನೀವು ಕೆತ್ತನೆ ಮಾಡಿರುವಂಥ ರಾಮನಿಗೆ ಕೈ ಮುಗಿಯೋದು. ಏನನ್ಸುತ್ತೆ? ನಮಗೆ ನಮ್ಮ ಜೀವನ ಪಾವನ ಅಂತ ಬಿಟ್ಟರೆ ಬೇರೆ ಏನೂ ಅನ್ನಿಸ್ತಾ ಇಲ್ಲ ನಮಗೆ. ನಮ್ಮ ಕೈಯಲ್ಲಿ ಅದು ಮೂಡಿ ಬಂತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ. ಆ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಥವಾ ನಮ್ಮ ಕೈಯಲ್ಲಿ ಆ ಶ್ರೀರಾಮ ಮಾಡಿಸ್ಕೊಂಡ ಈ ಶಿಲ್ಪಕಲೆ ಕಲ್ತಿದ್ದಕ್ಕೆ ಒಂದು ಸಾರ್ಥಕ, ಜೀವನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮೊದಲನೇದಾಗಿ ನಮ್ಮ ಗುರುಗಳಿಗೆ ನಾನು ಸಾವಿರ ಧನ್ಯವಾದವನ್ನು ಅಥವಾ ಅವರ ಪಾದ ಸ್ಪರ್ಶ ಮಾಡಿ ಹೇಳ್ತೇನೆ. ಇಂಥ ಒಂದು ಪುಣ್ಯ ಕೆಲಸದಲ್ಲಿ ನಮಗೂ ಕಿಂಚಿತ್ತು ಪಾಲು ಕೊಟ್ರಲ್ಲ ಅನ್ನುವಂಥದ್ದು ನಮಗೆ ಖುಷಿ. ಹೇಗೆ ನೀವು ಹೋದ್ದು, ಹೇಗೆ ಅಯೋಧ್ಯೆಗೆ, ಹೇಗೆ ನಿಮಗೆ ಆಫರ್ ಬಂದಿದ್ದು, ಹೇಗೆ, ಎಷ್ಟು ದಿನಗಳ ಕೆಲಸ ಮತ್ತು ಹೇಗಿತ್ತು ಅಲ್ಲಿ ಅಯೋಧ್ಯೆಯ ವಾತಾವರಣ? ಈ ಕೆಲಸ ಮೀಟಿಂಗ್ಗಳೇ ಏನೇನೋ ಪ್ರೊಸೆಸ್ಗಳೇ ಇದ್ದಾವೆ. ಅದೆಲ್ಲ ನಾಡ್ದು 3 ಟೀಮ್ಗಳ ಆಯ್ಕೆ ನಮ್ಮ GL ಸರ್ ಮತ್ತು ವಿಪಿನ್ ಸರ್ ಇವರ ತಂಡ 3 ಟೀಮಲ್ಲಿ ಆಯ್ಕೆ ಆಯಿತು. ಆನಂತರ ಇವರು ಒಂದು ತಂಡವನ್ನು ರಚನೆ ಮಾಡ್ತಾರೆ. ಅದರಲ್ಲಿ ನಾವು ಕೂಡ ಇದ್ವಿ ಅನ್ನೋಂಥದ್ದು ಸಂತೋಷ. ಆ ಟೀಮಲ್ಲಿ ನಾವು 7 ತಿಂಗಳು ಕೆಲಸ ನಡೆದಿದೆ ಆ ಬಾಲರಾಮನ ವಿಗ್ರಹದಲ್ಲಿ. ಅದರಲ್ಲಿ 3 ತಿಂಗಳು ನಾನು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿದ್ದೆ. ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಪಿನ್ ಸರ್ ಮತ್ತು GL ಸರ್ ಅನ್ನುವಂಥದ್ದು ನನಗೆ ದೊಡ್ಡ ಒಂದು ಕಡೆಯಿಂದ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ದೇಶದ ರಾಮ ಜನ್ಮಭೂಮಿ, ಇಡೀ ಹಿಂದೂಗಳ ಒಂದು ಅಸ್ಮಿತೆ, ಇಡೀ ವಿಶ್ವ ಕಾತರದಿಂದ ಕಾಯುವಂಥ ರಾಮನ ವಿಗ್ರಹ, ಇಂಥ ಒಂದು ದೊಡ್ಡ ಪ್ರಪಂಚನೇ ಕಾಯ್ತಾ ಇರುವಂಥ ವಿಗ್ರಹ ನಮ್ಮ ಕೈಯಲ್ಲಿ ಮೂಡಿ ಬರ್ತಾ ಇದೆ ಅನ್ನುವಂಥದ್ದೇ ನಮಗೆ ಹೇಳಿಕೊಳ್ಳಿಕ್ಕೆ, ನಮ್ಮ ಗುರುಗಳ ಹೊಗಳೋದಕ್ಕೆ ನಮಗೆ ಪದಗಳಿಲ್ಲ. ಎಲ್ಲಿಯೂ ಕೂಡ ನಿಮಗೆ ರಾಮ ಅಂತಂದ ಕೂಡಲೇ ರಾಮನ ವಿಗ್ರಹಗಳಿದ್ದಾವೆ, ರಾಮನ ಮೂರ್ತಿಗಳಿದ್ದಾವೆ, ರಾಮನ ಫೋಟೋಗಳಿದ್ದಾವೆ, ಎಲ್ಲವೂ ಇದ್ದಾವೆ. ಆದರೆ ಬಾಲರಾಮನ ವಿಗ್ರಹಗಳ ಒಂದು ಚಿತ್ರಣ ಇಲ್ಲ. ಈ ನಮ್ಮ ಕೃಷ್ಣನ ರೀತಿಯಲ್ಲಿಲ್ಲ, ಗಣಪನ ರೀತಿಯಲ್ಲಿಲ್ಲ. ಹೇಗೆ ನಿಮ್ಮ ಒಂದು ವಿಗ್ರಹದ ವಿಶೇಷತೆ ಹೇಳ್ಬೋದಾ? ಖಂಡಿತ. ಯಾಕೆಂದರೆ ಬಾಲರಾಮ ಅನ್ನುವಂಥ ಕಾನ್ಸೆಪ್ಟನ್ನು ಟ್ರಸ್ಟ್ ಈ 3 ತಂಡಕ್ಕೂ ಕೊಟ್ಟಾಗಲೇ ಅವರು ಒಂದು ಸರಿ ಎಲ್ಲ ಆಶ್ಚರ್ಯ ಆಗಿರ್ತಾರೆ. ಬಾಲರಾಮ ಎಲ್ಲೂ ಮಾಡಿಲ್ಲ ಬೇರೆ
ಗಣೇಶ ಇರ್ಬೋದು ಅಥವಾ ಬೇರೆ ಕೃಷ್ಣ ಇರ್ಬೋದು, ಎಲ್ಲನೂ ಇದೆ. ಇದನ್ನೇನು ಹೊಸದಾಗಿ ಮಾಡಬೇಕು. ಆವಾಗ ಅಧ್ಯಯನ ಸ್ಟಾರ್ಟ್ ಆಗುತ್ತೆ. ನಮ್ಮ ಗುರುಗಳು ಕೂಡ ಅವತ್ತಿಂದ ಖಂಡಿತ ನಿದ್ದೆಗೆಟ್ಟಿರ್ತಾರೆ. ಆ ಬಾಲರಾಮನ ಒಂದು ಕಲ್ಪನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅನೇಕ ಚಿತ್ರಗಳನ್ನು ಮಾಡಿ ಫಸ್ಟ್ ನಾವು ಚಿತ್ರ ಮಾಡಲೇಬೇಕಾಗುತ್ತೆ. ಅದರ ನಾನಾ ರೀತಿಯ ಸ್ಕೆಚ್ಗಳನ್ನು ಸರ್ ಮಾಡಿ ಅದರಲ್ಲಿ ಆ ರೂಪವನ್ನು ಫಸ್ಟ್ ಮನಸ್ಸಲ್ಲಿ ಕೆತ್ತಿಕೊಂಡು ಆ ನಂತರ ಆ ಕಲ್ಲಲ್ಲಿ ತರೋದಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ, ರಾತ್ರಿ ಹಗಲು. ಅದ್ರ ಜೊತೆ ನಮಗೂ ಮಾರ್ಗದರ್ಶನ ಮಾಡಬೇಕಲ್ಲ. ಅವರ ತಲೆಯಲ್ಲಿ ಏನಿದೆ, ಅವರಿಬ್ಬರು ಗುರುಗಳು ಅವರಿಬ್ಬರು ಡಿಸ್ಕಷನ್ ಮಾಡ್ತಾರೆ, ಅದನ್ನು ಕೂಡ ನಮ್ಮ ತಲೆಗೆ ತುಂಬಬೇಕಲ್ಲ. ನಮಗೂ ಬಾಲರಾಮ ಹೊಸದೇ ವಿನ್ಯಾಸಗಳಿರ್ಬೋದು, ಅದರ ಕಲ್ಪನೆಯನ್ನು, ಪೂರ್ತಿ ಕಲ್ಪನೆಯನ್ನು ನಮಗೂ ವಿವರಿಸ್ತಾರೆ. ಈ ಥರ ಬರುತ್ತೆ ಅವಾಗ ನಾವು ಕೂಡ ಫ್ರೀ ಟೈಮಲ್ಲಿ ಅದರ ಬಗ್ಗೆ ಒಂದಷ್ಟು ಚಿತ್ರಗಳಿರ್ಬೋದು, ಅಧ್ಯಯನವನ್ನು ನಾವು ಕೂಡ ಈ ಗೂಗಲಿಂದ ಫೋಟೋ ಎಲ್ಲ ತೆಗೆದು ಈ ಸಣ್ಣ ಪುಟ್ಟ ಅದರಲ್ಲಿ ಎಲ್ಲ ಬರುತ್ತೆ ಡಿಸೈನ್ಸ್ಗಳು ನೋಡ್ತೇವೆ. ಯಾಕಂದರೆ ನಮಗೆ ಅಧ್ಯಯನ ಫಸ್ಟ್, ಅಲ್ಲಿ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನೆಲ್ಲ ಮಾಡಿ ನಂತರ ಕೆಲಸಕ್ಕೆ ತೊಡಗ್ತಿದ್ವಿ ಅನ್ನುವಂಥದ್ದು ಒಂದು ನಮ್ಮ ಸರ್ರಿಗೆ ದೊಡ್ಡ ಚಾಲೆಂಜಿಂಗ್ ವರ್ಕ್. ಯಾಕಂದರೆ ದೊಡ್ಡ ಮಟ್ಟದ ಇಡೀ ವಿಶ್ವಕ್ಕೆ ಇದನ್ನು ತೋರಿಸ್ಬೇಕು ಅನ್ನುವಂಥ ಒಂದು ದೊಡ್ಡ ಕಲ್ಪನೆ ಇರುತ್ತೆ. ಯಾಕಂದರೆ ಎಲ್ಲೂ ರೆಫರೆನ್ಸ್ ಇಲ್ಲ, ತನ್ನ ಕಲ್ಪನೆಯನ್ನು ಆ ಕಲ್ಲಲ್ಲಿ ಕೆತ್ತಬೇಕು ಅನ್ನುವಂಥದ್ದು ಅವ್ರದ್ದೊಂದು ಒಂದು ಅಪೂರ್ವವಾದಂಥ ಭಾಗ್ಯ. ಜಯಚಂದ್ರ ಅವರಿಗೆ ರಾಮ ಅಂದರೆ ಎಷ್ಟು ಮಹತ್ವ? ನನಗೆ ಖಂಡಿತವಾಗಿಯೂ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ದಿನ ರಾಮನಿಗೆ ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಾ ಬರ್ತಾಯಿದ್ರು. ನಾನು ಸಣ್ಣಕ್ಕೆ ಇರುವಾಗಲೂ ರಾಮಾಯಣದ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು 2 ಸಂಪುಟ ಪುಸ್ತಕವನ್ನು ನಮ್ಮ ತಂದೆ ಭಕ್ತಿಯಿಂದ ತಂದು ದೇವ್ರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಸಾಧಾರಣ ಒಂದು ದೇವರ ಒಂದು ಸಣ್ಣ ಮಂಟಪ ಮಾಡಿ ಅದರಲ್ಲಿ ಬೆಳಿಗ್ಗೆ ಸಂಜೆ ಪೂಜೆ ಮಾಡಿರುವಂಥ ಒಂದು ಪುಣ್ಯದ ಫಲ ಏನಿದೆ ಇವತ್ತು ಈ ರೂಪವಾಗಿ ನನ್ನ ಪಾಲಿಗೆ ಇದು ಒದಗಿ ಬಂದಿರುವಂಥದ್ದು. ದೇವರ ಮೇಲೆ ಇಟ್ಟಿರುವಂಥ ಅಚಲವಾದ ಒಂದು ಭಕ್ತಿಗೆ ಇದೊಂದು ಪ್ರತಿಫಲ. ನಮ್ಮ ಜೀವನವನ್ನೇ ಇದೊಂದು ಸಾರ್ಥಕ ಅಂತ ಮಾಡಿಬಿಡ್ತು. ಯಾಕಂದರೆ ಇಂಥ ಒಂದು ನ್ಯಾಯತರ್ಪು ಗ್ರಾಮದ ಹಳ್ಳಿಯ ಹುಡುಗ ಅಯೋಧ್ಯೆಗೆ ಹೋಗಿ ಕೆಲಸ ಮಾಡೋದಂದರೆ ಅದು ನಮ್ಮ ನಾಳ ದುರ್ಗಾಪರಮೇಶ್ವರಿ ತಾಯಿ ನಮಗೆ ಮಾಡಿಕೊಟ್ಟಂಥ ಸೌಭಾಗ್ಯದ ಒಂದು ಫಲ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್ ಅನ್ನುವಂತಹ ಒಂದು ಅಂಗಿಯನ್ನು ಕೂಡ ಧರಿಸಿದ್ರಿ. ಹೌದು, ಜೈ ಶ್ರೀರಾಮ್ ಅಂತ ಹೇಳ್ತಾನೆ ಕೆತ್ತನೆಯನ್ನು ಕೂಡ ಮಾಡಿದ್ದೀರಿ. ಆ 7 ತಿಂಗಳು ಅಯೋಧ್ಯೆಯಲ್ಲಿ ಹೇಗಿತ್ತು? ಅಂದರೆ ನಿಮ್ಮ ಜೊತೆಗೆ ನೀವು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ಇನ್ನು ಉಳಿದಿಬ್ಬರು ಕಲಾವಿದರ ತಂಡವು ಕೆತ್ತನೆ ಮಾಡ್ತಿತ್ತು. ಅಲ್ಲಿ ಏನಾದರೂ ನೀವು ರೂಲ್ಸು ರೆಗ್ಯುಲೇಷನ್ ಹಾಕ್ಕೊಂಡಿದ್ರಾ? ಅಂದರೆ ನಮಗೆ ಯಾವುದೇ ರೀತಿ ಫೋಟೋ ತೆಗೆಯೋ ಹಾಗೆ ಇಲ್ಲ. ಮತ್ತು ವೀಡಿಯೋ ಅಥವಾ ನಮ್ಮ ಫ್ಯಾಮಿಲಿಗೂ ನಾವು ಅದರ ವೀಡಿಯೋ ಮಾಡಿ ಆ ಥರ ಏನೂ ಇಲ್ಲ. ಫಸ್ಟಿಗೆ ಅದು ಡಿಸೈಡ್ ಆಗಿರುತ್ತೆ. ನಾವು ಅದಕ್ಕೆ ತಕ್ಕಂತೆಯೇ ಬದ್ಧ. ಯಾಕೆಂದರೆ ಇದು ದೊಡ್ಡ ಜವಾಬ್ದಾರಿ. ಇದು ಭಾಳಷ್ಟು ಸೆಕ್ಯೂರಿಟಿಯಿಂದ ಈ ವರ್ಕ್ ಮಾಡಿದ್ದೇವೆ. ಹೊರಗಡೆಯಿಂದ ಸೆಕ್ಯೂರಿಟಿ ಇರುತ್ತೆ, ನಾವು ಒಳಗಡೆ ಹೋಗುವಾಗಲೂ ಅಷ್ಟೇ. ಆನಂತರ ಬೆಳಿಗ್ಗೆ ಸಂಜೆ 2 ಹೊತ್ತಿಗೂ ರಾಮನ ಪಠಣಗಳು 2-3 ವಿದ್ಯಾರ್ಥಿಗಳು ಬಂದು ಮಾಡಿ ಪೂಜೆ ಮಾಡಿ ದಿನನಿತ್ಯ ನಂದದೀಪ ಅವತ್ತು ಉರಿದಿದ್ದು ಇವತ್ತಿನ ತನಕ ಉರಿತಾನೆ ಇದೆ. ಅಲ್ಲಿ ನಾವು ದಿನನಿತ್ಯ ತುಪ್ಪದ ದೀಪವನ್ನು ಬೆಳಗ್ಗೆ ರಾಮನಿಗೆ ಪೂಜೆ ಮಾಡಿ ನಾವು ಕೆಲಸವನ್ನು ಆರಂಭಿಸ್ತಿದ್ವಿ. ಅದೊಂದು ನಾವು ದೊಡ್ಡ ಸೌಭಾಗ್ಯ. ನಾವು ಫಸ್ಟ್ ಅದಕ್ಕೆ ಒಂದು ಮುಟ್ತಿದ್ವಿ, ಆ ರಾಮನನ್ನು, ಆ ಗಲ್ಲವನ್ನು ಮುಟ್ತಿದ್ವಿ, ಕೈ ಮುಟ್ತಿದ್ವಿ, ಪಾದ ಮುಟ್ತಿದ್ವಿ. ಏನೋ ಒಂಥರ ಸಾಕ್ಷಾತ್ ಶ್ರೀರಾಮನನ್ನೇ ನಾವು ಮುಟ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ. ಜೀವನದಲ್ಲಿ ಇನ್ನೇನು ನನಗೆ ಸಾಕು, ಈ ವಿದ್ಯೆ ಕಲ್ತಿರೋದಕ್ಕೆ ಇಷ್ಟು ಸಾಕು ಅಂತ ನಮಗೆ ಅನ್ನಿಸ್ತಾ ಇದೆ. ನಮ್ಮ ರಾಜ್ಯದ ಶಿಲೆಯನ್ನೇ ಆಯ್ಕೆಯೂ ಕೂಡ ಮಾಡ್ಕೊಂಡಿದ್ದಾರೆ ರಾಮನ ಕೆತ್ತನೆಗೆ. ಆ ಶಿಲೆಯ ವಿಶೇಷತೆ ಏನು? ಆ ಶಿಲೆಯಲ್ಲಿ ಮೂಡಿ ಬಂದಂಥ ರಾಮ ಅದು ಎಷ್ಟು ಅಂದ ಅಂತ, ಯಾಕೆಂತಂದರೆ ಆ ಶಿಲೆಯ ವಿಶೇಷತೆ ಏನು? ಹೌದು, ಈ ರಾಮನಿಗೋಸ್ಕರ ಮಾಡುವಂಥ ಕಲ್ಲಿನ
ಗುಣಮಟ್ಟವನ್ನೇ ಸಾಕಷ್ಟು ದೊಡ್ಡ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ನಾನಾ ಕಡೆಯಿಂದ ನಾನಾ ಊರಿಂದ ಕಲ್ಲುಗಳು ಬಂದಿವೆ. ಕಾರ್ಕಳ ಇರ್ಬೋದು, ಮೈಸೂರು ಇರ್ಬೋದು, ರಾಜಸ್ಥಾನ ಇರ್ಬೋದು, ಗಂಡಕಿ ನದಿಯಿಂದ ನೇಪಾಲ್, ಈ ಕಡೆಯಿಂದ ಸಾಲಿಗ್ರಾಮ ಶಿಲೆ ಇರ್ಬೋದು, ಇವೆಲ್ಲವನ್ನು ಒಂದು ಸಾಂಪ್ರದಾಯಿಕ ರೀತಿ ಮತ್ತು ವಿಜ್ಞಾನದ ಇದನ್ನು ಕೂಡ ಇಟ್ಟುಕೊಂಡು ಟೆಸ್ಟ್ಗಳು ನಡೆದಿದೆ. ಅದನ್ನೆಲ್ಲ ಮೀರಿ ನಮಗೆ ರಿಸಲ್ಟ್ ಬಂದಿದ್ದು ಮೈಸೂರಿನ HD ಕೋಟೆಯ ಕಲ್ಲು. ಶ್ರೀನಿವಾಸ ಅನ್ನುವರ ಗಣಿಯಿಂದ, ಒಬ್ಬ ರಾಮದಾಸ ಅನ್ನುವರ ಜಾಗದಿಂದ ಆ ಕಲ್ಲು ಸಾಕ್ಷಾತ್ ಶ್ರೀರಾಮ ಮುಂಚಿತವಾಗಿಯೇ ಗುರುತಿಸಿದ್ನೇನು ಅದು ಸಿಕ್ಕಿದ್ದು ನಮಗೂ ಭಾಗ್ಯನೇ. ಒಳ್ಳೆ ಕಲ್ಲು ಸಿಕ್ಕಿದೆ, ಕೃಷ್ಣಶಿಲೆ. ಇದಕ್ಕೆ ಶ್ಯಾಮಶಿಲಾ ಅಂತಲೂ ಹೇಳ್ತಾರೆ, ಕೃಷ್ಣಶಿಲೆ ಅಂತಲೂ ಹೇಳ್ತಾರೆ. ಗಟ್ಟಿ ಇದೆ, ಅತ್ಯಂತ ಗಟ್ಟಿ ಇದೆ. ಅದರಲ್ಲಿ ಕೆಲಸ ಮಾಡೋದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು. ನಾವು ಮಾಡಿದ್ವಿ. ಲಾಸ್ಟಿಗೆ ನಮ್ಮ ಕೈಯಲ್ಲಿ ಇದು ಮಾಡೋಕ್ಕೆ ಆಯ್ತಲ್ಲ ಅನ್ನೋಂಥ ಒಂದು ಸಣ್ಣ ಖುಷಿ ನಮಗೆ. ಕರ್ನಾಟಕದವರು 2 ತಂಡದವರು ಕರ್ನಾಟಕದವರೇ ಇದ್ದರು ಅನ್ನುವಂಥದ್ದು ಎಷ್ಟು ಹೆಮ್ಮೆ. ಯಾಕೆಂತಂದರೆ 3 ತಂಡ ಇದ್ದದಲ್ಲಿ, ಒಂದು ತಂಡ ರಾಜಸ್ಥಾನದ್ದು, ಇನ್ನೆರಡು ತಂಡ ಕರ್ನಾಟಕದವ್ರದ್ದೇ. ಈಗ ಕರ್ನಾಟಕಕ್ಕೂ ಅಯೋಧ್ಯೆಗೂ ಒಂದು ದೊಡ್ಡ ಸಂಬಂಧವೇ ಮುಂಚೆಯಿಂದನೂ ಇದೆ. ಈಗ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯಿತು. ದೇವರ ಸಂಕಲ್ಪ ನೋಡಿ, ಈ ಮೈಸೂರಿಂದನೇ ಕಲ್ಲು ಹೋಗಿದೆ, ಮೈಸೂರಿನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಕಾರ್ಕಳದ ಇದು ಸಾಗರದ ವಿಪಿನ್ ಭದೌರಿಯಾ ಮತ್ತು ಗಣೇಶ್ ಭಟ್ ಇವರ ತಂಡ ಕೂಡ ನಮ್ಮ ಕರ್ನಾಟಕದ್ದೇ. ಹಾಗಿರುವಾಗ ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಎಲ್ರಿಗೂ ಕಾತರತೆ. ಕರ್ನಾಟಕದಿಂದ ಸೆಲೆಕ್ಟ್ ಆದರೆ ಈ ಇಡೀ ಕರ್ನಾಟಕ ಜನ ತುಂಬ ಸಂಭ್ರಮಿಸ್ತಾರೆ. ತಾಯಿ ಹತ್ರ ಮಾತಾಡಿಸ್ಬೇಕು. ಅಮ್ಮ, ಮಗನ ಬಗ್ಗೆ ಏನು ಹೇಳ್ತೀರಿ? ಮಗನ ಬಗ್ಗೆ ಖುಷಿ ಆಪುಂಡು. ತುಳುಟೆ ಬಾದ್ರೆ ಕನ್ನಡ ಸರಿಯಾದ ಭಾರಿ ಒಂಜಿ ಖುಷಿ ಅಂಡೆ ಎಂಕ್ಲ್ನ ಭಾಗ್ಯ. ಒಂಜಿ ಅಯೋಧ್ಯೆ ಪೋಯಿನೊಂಜಿ 3 ತಿಂಗಳು ಪೋಯಿನೊಂಜಿ ಭಾರಿ ಮಲ್ಲೊಂಜಿ ಪುಣ್ಯದ ಕೆಲಸ. ಇಂದು ಇಂಚಿನ ಬೇಲೆ ತಿಕ್ಕೆ ನೆನೆತಿನಲ ದಿಕ್ಕುಜಿ ಏರೆಗ್ಲ ಎಣ್ಣಿನ ಏನಾರು ಪೋಪೆ ಆ ಬೇಲೆ ಮಲ್ಪೇನು ಅನ್ಪುಣ ಅಂಚಿನ ಎಣ್ಣಿಂಡಲ ದಿಕ್ಕಂದು ಇಂದು ಕನ್ನಟ್ಲ ಎಣ್ಣಿ ದಿಪ್ಪ ಅಂದು ಆತನಾಗ ಮಾಸ್ಟರ್ನ ಫೋನ್ ಹತ್ತನಿಗೆ ಪಿದಾರ್ದು ಹೋದು 3 ತಿಂಗಳ ಬೇಲೆ ಅಂತೆ ಅವೇ ಒಂಜಿ ಭಾಗ್ಯ ಎಂಗ್ಲಿ ಬುಕ್ ಇಂಚ ಮಂಡವು ರಾಮನ ವಿಷಯದಲ್ಲ ಇಂಕಂಚೆದಲ್ಲ ಎಂದಲ್ಲ ಶಾಲೆಗಳ ಗೊತ್ತುಜ್ಜಿ ಕನ್ನಡ ಚೂರು ಪಾತಾರೆ ನಾಕೆಲ್ಲ ಅರ್ಥ ಆಪು ಜಾತಿ ಆಯೆ ಪೋಯಿ ನಾವು ಎಂಕ್ಲು ಬೋದು ಹತ್ತಿಲ್ಲ ಕನಂಡು ಅಂಚ ಆಗ ನನಲ ಎಂಜಿ ರಾಮನ ಆಶೀರ್ವಾದ ನನಲ ಮಿತ್ತು ಬೋದು ಎಡ್ಡೆ ಪುದಾರ್ದೆ ಪೊಡೋದು ಪಂಡೊಂದುಳ್ಳೆ. ಶಿಲ್ಪ ಕಲೆನ ಕಲ್ಪರು ಅರ್ನ ಇಲ್ಲಲ್ಲ ಪೊಪ್ಪನ ಬತ್ತನಾರೆಗೆ ಪೊಪ್ಪ ಅವು ಮಲ್ತಂತ ಈ ದೈವದ ಮಂಚ ದೈವದ ಪುರ ಎಡ್ಡೆ ಅವರಿಗೆ ದೇವರನ ಒಂಜಿ ಎಡ್ಡೆ ಭಕ್ತಿ ಉಂಡು ಅವರಿಗೆ. ಅಂಚೇನು ಹೇಳಿದರೆ ಎಂಕ್ಲೆಗ್ಲ ಒಂಜಿ ಆರ್ನ ಒಂದು ಭಕ್ತಿ ಎಂಕ್ಲೆಲ್ಲ ಪುಣ್ಯದ ಫಲ. ಅಂಚೇನು ಹೇಳ್ತಾ ಆಯ್ನ ಅಪ್ಪ ಮತ್ತು ಬೇಲೆ ಮಲ್ಪನಾಗಲ್ಲ ಈ ಶಾಲೆಗೆ ಪೋನಾಗಲ್ಲ ಎಲ್ಲಿ ಬೇಲೆ ಮಲ್ತದು ಓರ್ಂಬೋ ಪತ್ನೇದಾದ ಅನ್ನ ಇತ್ತಿ ಅಪ್ಪಕ ಶಿಲ್ಪಿದ ಎಂಟ್ರಿ ಮಲ್ತದು ಶಿಲ್ಪಿಗೆ ಶಾಲೆಗೆ ಪೋನಗನೇ ಕಲ್ತನ. ಅಂಚ ಕಲ್ತಂದು ಪ್ರಸಾದ ತಗೊಂಡು ದೂರ ಪೊಯ್ನಿ ಅಪ್ಪ ಯಾನು ಶಿಲ್ಪಿ ಬೇಲದ ಎಂಟ್ರಿ ಮಲ್ತಂದುಲ್ಲೆ ಎಂಕ್ ಪುಣ್ಯ ಅಪ್ಪನಿಗೆ ದೇವರ ಎಡ್ಡೆ ಮಲ್ಪಾಡು ಮಗ ಅಂದು ಆಶೀರ್ವಾದ ಮಲ್ತದೆ ನನಲ ಮಲ್ಪೆ ಅಂಚ ನನಲ ಎಡ್ಡೆ ಪುದಾರ್ದೆ ಪೊಡು ಅಂದು ಏನು ನಾಲ್ಪಾತೇರು ಹಾತೀರಿ ಇರ್ನ ಮಗೆ ಕೆತ್ತನೆ ಮಲ್ತಿನಂಚಿತನ ರಾಮನ ಇಡೀ ದೇಶದಕ್ಲು ಬತ್ತು ಕೈ ಮುಗ್ಗಿನಂಚಿತನ ಸನ್ನಿವೇಶ 2022 ನಿರ್ಮಾಣ ಅಪ್ಪೆ ಏನಾರು ಅವು ಆಯಾಗ ಅಂಚಿನ ಒಂಜಿ ಭಾಗ್ಯ ತಿಕ್ಕೊಂಡು ಕಣ ಮನಸ್ಸಡ್ಲ ನೆನ್ನಿದಿಪ್ಪಂದ ಆಯಂಜಿ ಆ ಮೂರ್ತಿ ಮಲ್ಪಡಂಡ ಆತು ಸುಲಭಜ್ಜಿ ಆತು ಸುಲಭಜ್ಜಿ ಬಾಲ ರಾಮನ ಮೂರ್ತಿ ಕೆತ್ತುನ ಏರೆಗ್ಲ ತಿಕ್ಕಂದು ಅಂಚಿನ ಪುಣ್ಯದ ಬೇಲೆ ಅಂಚನೆ ಹೇಳ್ತಾರೆ ಆಯಾಗ ತಿಕ್ಕದಿಂಡು ಎಂಗ್ರೆ ಎನ್ನ ಪೊಲ ಆಶೀರ್ವಾದ ಉಂಡಾಗಿ. ಜಯಚಂದ್ರ ಅವರೇ, ತಾಯಿ ತಂದೆಯ ಪ್ರೋತ್ಸಾಹ, ಗುರುಗಳ ಸಾಥ್ ಹೇಗೆ? ನಿಜವಾಗ್ಲೂ, ಯಾಕಂದರೆ ನಾವು ಸಣ್ಣ ಬಡತನ ಇದ್ದರೂ ಕೂಡ ಈ ನನಗೆ ಕಲಿಕೆಗಿಂತ ಜಾಸ್ತಿ ಸಾಂಸ್ಕೃತಿಕ ಇದೆ. ನಾಟಕ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಆನಂತರ ಈ ಚಿತ್ರಕಲೆ, ಸಣ್ಣ ಪುಟ್ಟ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪರಿಸರ ಸ್ಪರ್ಧೆ ಈ ಸ್ಕೂಲ್ ಲೆವೆಲಲ್ಲಿ, ಆನಂತರ ಕೇರ್ಕಟ್ಟೆ ಚೌತಿಯ ಇದರಲ್ಲೆಲ್ಲ ಆವಾಗ ಸಣ್ಣ ಪುಟ್ಟ ಬಹುಮಾನಗಳು ಬರ್ತಾಯಿತ್ತು. ಅದೇ ನಿಟ್ಟಿನಲ್ಲಿ ನನಗೆ ಈ ಶಿಲ್ಪಕಲೆಯಲ್ಲೇ ಜಾಸ್ತಿ ಅಧ್ಯಯನ ಮಾಡುವ ಆಸಕ್ತಿ.
ನನ್ನ ಜೀವನವನ್ನೇ PUC ನಂತರದ ಜೀವನವನ್ನು ಶಿಲ್ಪಕಲೆಗೆ ಅಂತ ಇಟ್ಟಿದ್ದೇನೆ. ನಮ್ಮ ಗುರುಗಳು ಕಾರ್ಕಳದಲ್ಲಿ 𝐶𝐸 ಕಾಮತ್ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟಿಸನ್ಸ್ ಅಂತ ಇಲ್ಲಿ ನಾನು ಕಲಿತು, ಅಲ್ಲಿ ನಮಗೆ ಇಬ್ಬರು ಗುರುಗಳು, ಒಬ್ಬರು ಗುರಂತೇಶ್ವರ್ ಭಟ್ ಅಂತ, ಇನ್ನೊಬ್ಬರು ನಾಗೇಶ್ ಆಚಾರ್ಯ ಅಂತ ಉಡುಪಿಯವರು. ಇವ್ರ ಹತ್ರ ಕಲಿತು ನಾನು 1 ವರ್ಷ ಪೂರೈಸಿ ಕೆನರಾ ಬ್ಯಾಂಕ್ ಸ್ಪಾನ್ಸರಿಂದ ನನಗೆ ಆವಾಗ ಆ ಅಧ್ಯಯನದ ಒಂದು ರುಚಿ ಸಿಕ್ತು. ನನಗೆ ಇನ್ನಷ್ಟು ಕಲಿಬೇಕು, ವಿಗ್ರಹದಲ್ಲೇ ಜಾಸ್ತಿ ಅಧ್ಯಯನ ಮಾಡಬೇಕು ಅಂತ ಮತ್ತೆ ನಾನು ಹೀಗೆ ವಿಚಾರಿಸ್ತಾ ಇರುವಾಗ ಮಹಾರಾಷ್ಟ್ರದಲ್ಲಿ ಒಳ್ಳೆ ಕೆಲಸ ಮಾಡೋರಿದ್ದರು, ಅಲ್ಲಿ ಹೋದೆ ನಾನು. ಅಲ್ಲಿ ಹೋಗಿ ಇನ್ನಷ್ಟು ನಮಗೆ ಕಲೀಲಿಕ್ಕೆ ಅವರು ಕೂಡ ನಮಗೆ ಒಂದಷ್ಟು ಅವರಿಂದಲೂ ಕಲಿಯೋ ರೀತಿ ಆಯಿತು. ಅಲ್ಲಿಂದ ಕೆಲಸ ಮಾಡ್ತಾ ಮಾಡ್ತಾ ಒಂದು 2.5 ವರ್ಷ ಅಲ್ಲಿ ಮಹಾರಾಷ್ಟ್ರ ಸಿಂಧುದುರ್ಗ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಈ ವಿಪಿನ್ ಸರ್ ಅವರ ಒಂದು ಪ್ರಚಾರ ನಮ್ಮ ಕಿವಿಗೆ ಬಿತ್ತು. ಅಲ್ಲಿಗೆ ಒಂದು ಶಿವತಾಂಡವ ಒಂದು ವರ್ಕ್ ಮಾಡಿದರು ಅವರು ಸ್ಟೇಟ್ ಅವಾರ್ಡಿಗೆ. ಆ ವರ್ಕನ್ನು ನೋಡಿ ನಾವು ಫುಲ್ಲು ಫಿದಾ ಆದೆ. ಇವ್ರ ಹತ್ರ ಹೇಗಾದರೂ ನಾನು ಒಬ್ಬ ಶಿಷ್ಯನಾಗಬೇಕು, ಕಲಿಬೇಕು ಅಂತ. ಅಲ್ಲಿ ಶಿಲ್ಪ ಗುರುಕುಲ ಕೇಂದ್ರ ಸರ್ಕಾರದ ಇದು ಕರಕುಶಲ ತರಬೇತಿ ನಿಗಮ ಶಿಲ್ಪ ಗುರುಕುಲ ಅಂತ ನಮ್ಮ ಸಾಗರದಲ್ಲಿ ಶುರು ಮಾಡಿದರು. ಅದರಲ್ಲಿ ಇವರು ವಿಪಿನ್ ಸರ್ ಅವರು ಮಾಸ್ಟರ್ ಆಗಿದ್ದರು. ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಕೂಡ ನನಗೆ ಅವಕಾಶ ಸಿಕ್ತು. 2 ವರ್ಷ ಫ್ರೀ ಕೋರ್ಸ್ ಅದು. ಅಲ್ಲಿ 2 ವರ್ಷ ಕಲಿತು ಹೊರಗಡೆ ಬಂದಾಗ ಮತ್ತೆ ನನಗೆ ಪ್ರಶ್ನೆ ಮೂಡ್ತದೆ, ಇನ್ನು ಯಾರ ಹತ್ರ ಇನ್ನೂ ಶಿಲ್ಪಕಲೆಯಲ್ಲೇ ಮುಂದುವರಿಬೇಕು ಅಂತ. ಆವಾಗ ಮಾಸ್ಟ್ರೇ ನಮಗೆ ನನ್ನ ಹತ್ರನೇ ಇರು ಅಂತ ಒಂದು ಅವಕಾಶ ಕೊಟ್ಟರು. ಆವಾಗ ತಿರ್ಗಾ ಮಾಸ್ಟರ್ ಹತ್ರನೇ ಕಲಿತು ನಾನು ಸ್ವಉದ್ಯೋಗವನ್ನು ಆರಂಭಿಸ್ತಾ ಹೋದೆ. ಆನಂತರ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗಲೂ ನಮಗೆ BGS ಒಬ್ಬರು ಬಾಲಗಂಗಾಧರ ಅಂತ ಸ್ವಾಮೀಜಿ ಅವರ ತಮ್ಮನ ಮಗ ನನಗೆ ಮತ್ತಷ್ಟು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರ ಹಾಸ್ಪಿಟಲ್ಗಳಿಗೆ ಎಲ್ಲ ಒಂದಷ್ಟು ವಿಗ್ರಹಗಳನ್ನು ಮಾಡಿಸಿದ್ರು. ಆವಾಗ ಅವರೇ ರೂಮ್ ಕೊಟ್ಟು ನಮಗೆ ಅಲ್ಲಿರುವಾಗಲೇ ಒಂದು ಗಣೇಶನ ವಿಗ್ರಹ ಮಾಡಿ ಈ ಶಿಲ್ಪಕಲಾ ಅಕಾಡೆಮಿಗೆ ಕಾಂಪಿಟೇಷನನ್ನು ಮಾಡುವಂಥವ್ರು ಉತ್ತೇಜನ ಕೊಟ್ಟರು. ಅದರಲ್ಲಿ ಕೂಡ ನಾನು ಮಾಡಿ ಅದಕ್ಕೆ ಪ್ರಶಸ್ತಿಯೂ ಬಂತು. ಆ ವಿಗ್ರಹ ಅವ್ರ ಹತ್ರ ಇದೆ. ಇವರೆಲ್ಲರೂ ಕೂಡ ನಮಗೆ ಒಂದು ಸಪೋರ್ಟಿವ್ ಆಗಿ ಶಿಲ್ಪಕಲೆಗೆ ಸಪೋರ್ಟಿವ್ ಆದರು. ಒಟ್ಟಿನಲ್ಲಿ ನಮ್ಮ ಅಪ್ಪ ಅಮ್ಮನೂ ಕೂಡ ಇದಕ್ಕೆ ತುಂಬ ಖುಷಿಪಟ್ಟಿದ್ದಾರೆ. ಹೀಗಾಗಿ ನಮ್ಮ ತಂದೆ ಮೊದಲಿನಿಂದಲೂ ಈ ದೇವರ ಇದೆಲ್ಲ ಹೆಚ್ಚು ಪೂಜೆ ಇದೆಲ್ಲ, ಅದರ ಪ್ರತಿಫಲ ಇವತ್ತು ಈ ರೀತಿ ನಮಗೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ರಾಮನ ಅನುಗ್ರಹ, ಶ್ರೀರಾಮನ ಅನುಗ್ರಹ ಅಂತ ಒಂದು ಸೇವೆ ಮಾಡುವ ಭಾಗ್ಯ ನಮ್ಮ ಪಾಲಿಗೆ ಬಂತಲ್ಲ ಅನ್ನುವಂಥದ್ದು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ನಾನು ಅವರ ಪಾದಕ್ಕೆ ನಾನು ಶತಕೋಟಿ ನಮಸ್ಕಾರಗಳು. ಯಾಕೆಂದರೆ ಅವರು ನನ್ನನ್ನು ಆಯ್ಕೆ ಮಾಡದೇ ಹೋಗಿದ್ದಿದ್ರೆ ನನಗೆ ಈ ಅವಕಾಶ ಬರ್ತಿರಲಿಲ್ಲ. ಎಲ್ಲವೂ ದೈವ ಇಚ್ಛೆ, ನಮ್ಮದೇನಿಲ್ಲ. ನಾನು ಅಂದ್ಕೊಂಡೂ ಇರಲಿಲ್ಲ ಈ ರೀತಿ ಕೆಲಸ ಮಾಡ್ತೇನೆ ಅಂತ. ಅಯೋಧ್ಯೆ ಅನ್ನುವಂಥ ಹೆಸರೇ ಇಡೀ ಜಗತ್ತಿನಲ್ಲಿ ಮಹಾಪುಣ್ಯವಂತ ಒಂದು. ಅದರಲ್ಲಿ ಆ ಜಾಗಕ್ಕೆ ಕಾಲಿಟ್ಟು ಅಲ್ಲಿ ನಾವು ಇಷ್ಟು ದಿನ ಇದ್ದು ಒಂದು ಕೆಲಸ ಮಾಡಿ ಬಂದಿದ್ದೇವೆ. ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಬಂದಿದ್ದೇವೆ ಅಂದರೆ ಏನೋ ಪೂರ್ವಜನ್ಮದ ಪುಣ್ಯ ಅಂತ ಏನು ಹೇಳ್ತಾರೆ. ಕೆಲವರು ಅಲ್ಲಿ ಹೇಳ್ತೀವಿ, ನೀವು ರಾಮಾಯಣದಲ್ಲಿ ನೀವೆಲ್ಲರೂ ಏನೋ ಆಗಿದ್ರಿ, ಈಗ ಮತ್ತೆ ನಿಮಗೆ ರಾಮನ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಂತ. ಹಾಗೆ ನಮ್ಮ ಈ 4 ಅಯೋಧ್ಯೆಗೂ ತಾಯಿ ದುರ್ಗಾ ಪರಮೇಶ್ವರಿ ಏನೋ ಒಂದು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ನನಗೂ ಗೊತ್ತಿಲ್ಲ, ಏನೋ ಒಂದು ಸಂಬಂಧ ಈ ಊರಿಂದ ಅವರಿಗೆ ಇತ್ತು ಖಂಡಿತ. ಅವಳು ನನ್ನನ್ನು ಈ ರೀತಿ ನೀವು ಹೋಗು ಅಂತ ಕಳಿಸ್ಕೊಟ್ಟಿದ್ದಾಳೆ. ನನ್ನ ಭಾವನೆ ಅಷ್ಟೇ. ಈ ದೇವರು ಕೊಟ್ಟಂಥ ಭಿಕ್ಷೆ ಅದು. ಮತ್ತು ನನ್ನ ಊರಿನ ಜನರು, ಇಡೀ ತಾಲೂಕಿನ ಜನರು ಎಲ್ಲ ರೀತಿಯಿಂದ ನನಗೆ ಸಪೋರ್ಟು ಮಾಡ್ತಾ ಬಂದಿದ್ದಾರೆ. ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರಲ್ಲ, ಅದು ನಮಗೆ ಅದು ದೊಡ್ಡ ಸಪೋರ್ಟು, ಅದು ನಮ್ಮ ಗೆಲುವು, ಆಶೀರ್ವಾದ. ಒಳ್ಳೆಯದಾಗಲಿ ಸರ್. ಇನ್ನು ಮುಂದೆಯೂ ಕೂಡ ನಿಯಮ ನಿಷ್ಠೆಯಲ್ಲಿ ಇತ್ತಿನೇದಾರಿಗೆ ಎಂಕ್ಲೆಗೆ ರಾಮನ ಮೂರ್ತಿ ಎಂಕ್ಲು ಇಡೇಗೆ ಮದ್ದು ಮಾಂಸ ಹೋಗ್ಲು ಹೆಜ್ಜೆ ಎಂಕ್ಲ ಜಾಗಗೆ ಬರ್ಪಿಜಿ ಅಂಚೇನು ಹೇಳ್ತಾರೆ, ಆರ್ನ ಆಶೀರ್ವಾದ, ಆ ರಾಮನ ಆಶೀರ್ವಾದ ಪೂರೈತಿ ಎಂಕ್ಲಿಗೆ ಎಡ್ಡೆ ಮಲ್ತ್ಕೊರಡು ನಟನೆ. ಇದು ತಾಯಿಯ ಮಾತು. ನಿಯಮ ನಿಷ್ಠೆಗಳನ್ನು ಪಾಲನೆ ಮಾಡಿಕೊಂಡು ಬಂದಿರುವಂತಹ ಕುಟುಂಬ, ಜೊತೆಗೆ ಪ್ರತಿನಿತ್ಯವೂ ಕೂಡ ದೇವಾರಾಧನೆಯ ಬಗ್ಗೆ ಚಿಂತನೆ, ದೇವಸ್ಥಾನದ ಮಾಡು ನಿರ್ಮಾಣ ಮಾಡೋದು, ದೈವ ದೇವರುಗಳ ಮಣೆವಂಚವನ್ನು ನಿರ್ಮಾಣ ಮಾಡೋದು, ರಥವನ್ನು ನಿರ್ಮಾಣ ಮಾಡೋದು,
ಇದು ಎಲ್ಲ ಮರದ ಕೆಲಸವಾದರೆ ನಂದಿಯ ನಿರ್ಮಾಣ, ವಿಗ್ರಹದ ನಿರ್ಮಾಣವನ್ನು ಮಗ ಮಾಡ್ತಾ ಇರುವಂಥದ್ದು, ಈ ಎಲ್ಲ ದೈವೀ ಕಾರ್ಯಗಳೇ ಇವರಿಗೆ ಶ್ರೀರಾಮನ ಅನುಗ್ರಹ ಸಿಕ್ಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ಶ್ರೀರಾಮನ ವಿಗ್ರಹವನ್ನು ಕೆತ್ತುವಂತಹ ಅವಕಾಶ ಸಿಕ್ಕಿರೋದು ಅದೂ ಕೂಡ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ಅನ್ನೋದು ಬಹಳ ಹೆಮ್ಮೆ. ಜೊತೆಗೆ ಬೆಳ್ತಂಗಡಿ ತಾಲೂಕಿಗೂ ಕೂಡ ಇದು ಬಹಳ ವಿಶೇಷವಾದಂತಹ ಸುದ್ದಿ. ಇಂತಹ ಕೆಲಸಗಳು ಇನ್ನೂ ನಿಮ್ಮಿಂದ ಬಹಳಷ್ಟಾಗಲಿ, ನಿಮ್ಮ ರಾಮನ ಅನುಗ್ರಹ ನಿಮ್ಮ ಮೇಲೆ ಇನ್ನಷ್ಟು ಇರಲಿ, ನಿಮ್ಮಿಂದ ಮತ್ತಷ್ಟು ಜಗಮೆಚ್ಚುವ ಕೆಲಸಗಳಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದು. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ದಿವಾಕರ್ 𝐾 ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನಾಳ.